ಕೋವಿಡ್ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡುವಂತೆ ಉದ್ಯೋಗ ಭದ್ರತೆ, ಇಎಸ್ಐ, ಪಿಎಫ್ ಸೌಲಭ್ಯಕ್ಕೆ ಆಗ್ರಹಿಸಿ ಗುರುತಿನ ಚೀಟಿ ಮತ್ತು ಸೇವಾ ಪ್ರಮಾಣ ಪತ್ರ ಒದಗಿಸುವಂತೆ, ವೇತನ ಹೆಚ್ಚಿಸಿ 12 ತಿಂಗಳ ವೇತನ ಪಾವತಿಸುವಂತೆ ಆಗ್ರಹಿಸಿ ಅತಿಥಿ ಶಿಕ್ಷಕರ ರಾಜ್ಯವ್ಯಾಪಿ ಪ್ರತಿಭಟನೆಯ ಅಂಗವಾಗಿ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಧರಣಿ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಅತಿಥಿ ಉಪನ್ಯಾಸಕರ ಕಾರ್ಯದರ್ಶಿ ಚಿತ್ರಲೇಖಾ ಅವರು, ಅತಿಥಿ ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಯಾವುದೇ ಪ್ಯಾಕೇಜ್ಗಳನ್ನು ಒದಗಿಸ್ತಾ ಇಲ್ಲ, ವಿಶೇಷ ಆರ್ಥಿಕ ಪ್ಯಾಕೇಜ್ ಅನ್ನು ಒದಗಿಸಿ ಅಂತ ಆಗ್ರಹಿಸಿದರು. ಶಿಕ್ಷಕರನ್ನು ಸರ್ಕಾರವು ತುಂಬಾ ಕೀಳಾಗಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಬೇರೆ ವರ್ಗದವರಿಗೆಲ್ಲ ಎಷ್ಟೊಂದು ಪ್ಯಾಕೇಜ್ಗಳನ್ನು, ಆರ್ಥಿಕ ಪ್ಯಾಕೇಜ್ಗಳನ್ನು ಒದಗಿಸಿದ್ರು ಈ ಅತಿಥಿ ಶಿಕ್ಷಕರಿಗೆ ಯಾವುದೇ ಪ್ಯಾಕೇಜನ್ನು ಒದಗಿಸಿಲ್ಲ. ಅದರಿಂದ ನಾವು ಕೇಳುವಂಥದ್ದು, ನಾವು ಕೂಡ ಊಟ ಮಾಡೋದು ಬೇಡವಾ, ಆ ರೀತಿಯಾಗಿ ಕೇಳೋದು. ಅದಕ್ಕೆ ಬೇಕಾಗಿ ನಮಗೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಆದರೂ ಒದಗಿಸಿ. ಈಗ ಶಾಲೆಗಳು ಪ್ರಾರಂಭವಾಗದೆ ನಾವು ಮನೆಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ರಾಜ್ಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ಮತ್ತು ಅತಿಥಿ ಶಿಕ್ಷಕರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಲವು ಅತಿಥಿ ಶಿಕ್ಷಕರು ಭಾಗವಹಿಸಿದರು.